ಮಂಗಳೂರಿನಲ್ಲಿ ಈಗಾಗಲೇ ಸಿಟಿ ಬಸ್ ಓಡಾಟ ಆರಂಭವಾಗಿದ್ದು, ಆದರೆ ಕೊರೋನಾ ಭೀತಿಯಿಂದ ಜನರು ಮಾತ್ರ ಬರುತ್ತಿಲ್ಲ. ಮಂಗಳೂರಿನಲ್ಲಿ ಈಗಾಗಲೇ ವಿವಿಧ ನಗರಗಳಿಗೆ ಬಸ್ ಸಂಚಾರ ಆರಂಭವಾಗಿದೆ. ಆದರೆ ಪ್ರಯಾಣಿಕರು ಮಾತ್ರ ಬೆರಳೆಣಿಕೆಯ ಸಂಖ್ಯೆಯಲ್ಲಿದ್ದಾರಷ್ಟೇ. ಕೊರೋನಾ ಭೀತಿಯಿಂದ ಜನರು ಬಸ್ಗಳಲ್ಲಿ ಸಂಚರಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಬೆಳಗ್ಗೆ ಹಾಗೂ ಸಂಜೆ ವೇಳೆ ಸ್ವಲ್ಪ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರುತ್ತಿದ್ದಾರೆ. ಬಸ್ ಇಂಧನ, ಬಸ್ ಚಾಲಕ ಹಾಗೂ ನಿರ್ವಾಹಕರ ವೇತನ ಸರ್ಕಾರಕ್ಕೆ ತೆರಿಗೆ ಪಾವತಿಸಬೇಕು. ಇದರಿಂದ ಬಸ್ ಮಾಲೀಕರು ತೀವ್ರ ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2.5 ತಿಂಗಳಿನಿಂದ ತಮ್ಮ ಸಾರಿಗೆ ವ್ಯವಸ್ಥೆಯಾದ ಖಾಸಗಿ ಬಸ್ ವ್ಯವಸ್ಥೆ ಕಂಪ್ಲೀಟ್ ಸ್ತಬ್ಧವಾಗಿತ್ತು. ಅಂದರೆ ಕಳೆದ ಜೂನ್ 1ರಿಂದ ನಮ್ಮ ಬಸ್ಗಳ ಸೇವೆಯನ್ನು ನಾವು ಜನರಿಗೆ ಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ಸಿಟಿ ಬಸ್ಗಳಲ್ಲಿ 325 ಸಿಟಿ ಬಸ್ಗಳಲ್ಲಿ 125 ಬಸ್ಗಳನ್ನು ನಾವು ರಸ್ತೆಗೆ ಇಳಿಸಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಜನರ ಸ್ಪಂದನೆ ತುಂಬ ಕಮ್ಮಿ ಇರೋದ್ರಿಂದ ಮತ್ತು ಏನು ಕೋವಿಡ್ನ ಭಯ ಇರೋದ್ರಿಂದ ಅನಗತ್ಯ ಜನರು ಹೊರಗೆ ಬಾರದಿರೋದ್ರಿಂದ ಮಂಗಳೂರಲ್ಲಿ ನಮ್ಮ ಬಸ್ಗಳಲ್ಲಿ ಜನರು ಓಡಾಡ್ತಿರುವಂಥ ಸಂಖ್ಯೆ ತುಂಬ ಕಮ್ಮಿ ಆಗಿದೆ. ಮುಖ್ಯವಾಗಿ ನಮ್ಮ ಏನು ಪೀಕ್ ಅವರ್ಸ್ ಅಂತ ಹೇಳ್ಬೋದು, ಈ ಕೆಲಸ ಹೋಗುವ ಟೈಮ್ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ, ಅದು ಬಿಟ್ಟರೆ ಬಸ್ಗಳಲ್ಲಿ ಯಾವುದೇ ರೀತಿಯ ಜನಸ್ಪಂದನೆ ಇಲ್ಲ. ಸೊ ಇದಂತೂ ತುಂಬ ಕಷ್ಟ ಆಗಿದೆ ನಮ್ಮ ಈ ಉದ್ಯಮವನ್ನು ನಡೆಸಲಿಕ್ಕೆ. ಯಾಕಂತ ಹೇಳಿದರೆ ನಾವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಭರಿಸಬೇಕು ಮತ್ತು ನಮ್ಮ ಯಾರು ಎಂಪ್ಲಾಯೀಸ್ಗಳಿದ್ದಾರೆ ಅವರಿಗೆ ಕೂಡ ನಾವು ಸಂಬಳವನ್ನು ಕೊಡಬೇಕಾದ ದೃಷ್ಟಿಯಲ್ಲಿ ನಮ್ಮ ಮಾಲಕರಂತೂ ದಿನನಿತ್ಯದ ಈ ಫ್ಯೂಯಲ್ ಆಗಿರ್ಬೋದು, ಸಂಬಳ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು ಎಲ್ಲ ಕಟ್ಕೊಂಡು ತುಂಬ ನಷ್ಟ ಅನುಭವಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸರ್ಕಾರಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಇಲ್ಲಿ ಸರ್ಕಾರ ನಾವು ನಮ್ಮ 2 ತಿಂಗಳ ಏನು ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಏನಂತ ಹೇಳಿದರೆ, ನೀವು ದಯಮಾಡಿ ನಮಗೆ ನಮ್ಮ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡಿ ಅಂತೇಳಿ ಅಂದು ರಿಕ್ವೆಸ್ಟನ್ನು ಮಾಡಿದ್ವಿ. ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಮಗೆ ಸ್ಪಂದನೆ ನೀಡಲಿಲ್ಲ. ಇಲ್ಲಿ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಏನಂತ ಹೇಳಿದರೆ, ತಾವೇನಾದರೂ ಈ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಟ್ಟರೆ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ 8,500 ಸ್ಟೇಜ್ ಕ್ಯಾರೇಜ್ ಬಸ್ಗಳಿದೆ. ನೀವು ಏನಾದರೂ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟರೆ ಇದೆಲ್ಲವೂ ಮಾರ್ಗಕ್ಕೆ ಬರ್ತದೆ. ತಮಗೆ ಆಗಿರೋ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ನಷ್ಟ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಬಸ್ಗಳು ಬಂದರೂ ಜನರಿಗೆ ಕೂಡ ಇದರಲ್ಲಿ ತುಂಬ ಉಪಯೋಗ ಆಗ್ತದೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು. ಇನ್ನೊಂದು ಸರ್ಕಾರಕ್ಕೆ ಕೂಡ ಈ ಇಂಧನದಿಂದ ತುಂಬ ರೆವಿನ್ಯೂ ಬರುವಂಥ ಸಾಧ್ಯತೆಗಳು ಇದೆ. ಸೊ ಈ ದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರ ನಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಬೇಕಂತೇಳಿ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತೇನೆ. ಮತ್ತು ನಮ್ಮ ಏನು ಕಷ್ಟಗಳಿದೆ ಮತ್ತು ನಮ್ಮ ಏನು ಕಷ್ಟಗಳಿಗೆ ಸರ್ಕಾರ ಸ್ಪಂದನೆ ಮಾಡಬೇಕು. ಇಷ್ಟು ವರ್ಷ ನಾವು ಶತಮಾನದಿಂದ ನಾವು ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಸರ್ಕಾರಕ್ಕೆ ಹಲವಾರು ರೆವೆನ್ಯೂಗಳನ್ನು ತಂದುಕೊಟ್ಟಂಥ ಒಂದು ವ್ಯವಸ್ಥೆ. ಅಬಕಾರಿ ಬಿಟ್ಟರೆ ಈ ಏನು ನಮ್ಮ ಸಾರಿಗೆ ವ್ಯವಸ್ಥೆ ಏನಿದೆ ರೆವೆನ್ಯೂ ತಂದುಕೊಟ್ಟಂಥ ಸಂಸ್ಥೆ. ಸೊ ನನ್ನ ಮನವಿ ನಮ್ಮ ಇಡೀ ದಕ್ಷಿಣ ಕನ್ನಡ ಆಗಿರ್ಬೋದು ಅಥವಾ ಇಡೀ ರಾಜ್ಯದ ಪರವಾಗಿ, ರಾಜ್ಯದ ಖಾಸಗಿ ಬಸ್ ಮಾಲಕರ ಪರವಾಗಿ ದಯಮಾಡಿ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಿ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಾವೀಗ ಮುಖ್ಯವಾಗಿ ಜೂನ್ 1ಕ್ಕೆ ನಮ್ಮ ಏನು ಜಿಲ್ಲಾಧಿಕಾರಿಯವರು ನೀವು ಬಸ್ಗಳನ್ನು ಓಡಿಸಬೇಕು, ಜನರ ಸ್ಪಂದನೆ ಇದೆ ಅಂತೇಳಿ ಹೇಳಿದಾಗ ಕೂಡ ನಾವು 1 ತಿಂಗಳ ಮಟ್ಟಿಗೆ ನಾವು ಬಸ್ಗಳನ್ನು ಓಡಿಸ್ತೇವೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇಟ್ಕೊಂಡು, ಅದು ಲಾಸ್ ಆದರೂ ಕೂಡ ನಾವು ನಮ್ಮ ಈ ಜನರಿಗೆ ಸೇವೆ ಕೊಡುವಂಥ ದೃಷ್ಟಿಯಲ್ಲಿ ನಾವು ಇವತ್ತು 1 ತಿಂಗಳ ಮಟ್ಟಿಗೆ ನೋಡುವಂಥ ಒಂದು ಕಾರ್ಯಕ್ರಮವನ್ನು ಅಂದರೆ ಈ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಬಟ್ 1 ತಿಂಗಳಾದಮೇಲೆ ನಮ್ಮ ಶಕ್ತಿ ಏನಿದೆ ಆ ಶಕ್ತಿಯ ಮೀರಿ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಸರ್ಕಾರ ಇದಕ್ಕೆ ಸ್ಪಂದನೆ ನೋಡಬೇಕು. ನಾವಂತೂ ಎಲ್ಲ ಅವರಿಗೆ ಬೇಕಾದಲ್ಲಿ ನಮ್ಮ ಎಲ್ಲ ಡೀಟೇಲ್ಸ್ಗಳು ಕಲೆಕ್ಷನ್ ಆಗಿರ್ಬೋದು, ನಮ್ಮ ಏನು ಎಕ್ಸ್ಪೆನ್ಸಸ್ ಇದೆ ಸರ್ಕಾರಕ್ಕೆ ಕೊಡಲಿಕ್ಕೂ ಕೂಡ ನಾವು ಸಿಗ್ತಾ ಇದ್ದೇವೆ. ಸೊ ಇದು ಜನರ ಹಿತದೃಷ್ಟಿಯಿಂದ ನಾವು ಗಾಡಿಗಳನ್ನು ಓಡಿಸಿರುವಂಥದ್ದು ಮತ್ತು ನಗರ ಕಂಪ್ಲೀಟಾಗಿ ಸ್ತಬ್ಧವಾಗಿರೋದು. ಮತ್ತು ಈಗ ನಾವೇನು ಇವನೊಂದಕ್ಕೆ ಗಾಡಿಗಳನ್ನು ಓಡಿಸಿ ಮತ್ತೆ ನಗರ ಸ್ವಲ್ಪ ಆ್ಯಕ್ಟಿವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಈ ಸಾರಿಗೆ ವ್ಯವಸ್ಥೆಯಿಂದ ನಗರಕ್ಕೂ ಕೂಡ ಹಿತದೃಷ್ಟಿಯಿಂದ ಕೂಡ ಒಳ್ಳೆಯದಾಗಿದೆ. ಸೊ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾವ ರೀತಿ ಗಂಭೀರ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಅನಾನುಕೂಲ ಆಗಿದೆ. ಒಂದನೇ ಹೆದರ್ತಾ ಇದ್ದಾರೆ. ಅದರಲ್ಲೂ 2 ತಿಂಗಳು 70 ದಿವಸ ಕಳೆದ 70 ದಿವಸದಲ್ಲಿ ಒಂದು ಜನಜೀವನ ಹೇಗಿತ್ತು ಅಂದರೆ ಅದು ಕರಾಳ ದಿನ ಅಂತಲೇ ಹೇಳ್ಬೋದು. ಆ ಕರಾಳ ದಿನವನ್ನು ಮರೆತು ಮತ್ತೆ ಹೊಸ ಜೀವನ ಅಂತ ಬಂದಿದೆ. ಈಗ ಬಸ್ಸೆಲ್ಲ ಓಪನ್ ಆಗಿದೆ, ಎಲ್ಲರೂ ಬರಬೇಕು, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿದೆ, ಏನು ತೊಂದರೆ ಇಲ್ಲ, ಮಾಸ್ಕ್ ಧರಿಸಿ, ಸ್ಕ್ಯಾನಿಟೈಸರ್ ಇದೆಲ್ಲ ಅಳವಡಿಸಿ, ಸುರಕ್ಷತೆ ಪಾಲಿಸಿ ಎಲ್ಲ ಅಂತರವನ್ನು ಪಾಲಿಸಿದೆ. ಆದರೆ ಜನಸಂಖ್ಯೆ ಇಲ್ಲ. ಬಸ್ 100% ನೋಡಿದರೆ ಬಸ್ಸಿನಲ್ಲಿ ಈಗ 25% ಬಂದಿದೆ. ನಮ್ಮ ಚಾಲಕರವರಿಗೆ ಮೊದಲಿಗೆ ನಮಗೆ 1,000 ವೇತನವನ್ನು ಕೊಡ್ತಾಯಿದ್ರು. ಈಗ ಅವರಿಗೆ 500 ಕೊಡಲಿಕ್ಕೂ ಆಗೋದಿಲ್ಲ. 300-400ರಲ್ಲಿ ನಾವು ಸಮಾಧಾನ ಆಗ್ತಿದ್ದೇವೆ. ನಮಗೆ ಕಂಡಕ್ಟರ್ ಅವರಿಗೆ 600-700 ಸಂಬಳ ದನಿಯವರು ಕೊಡ್ತಾಯಿದ್ರು. ಈಗ 300-200 ಅದರಲ್ಲಿ
ಆದರೆ ಒಂದು ಮನೆಯಲ್ಲಿ ಕೂತುಕೊಳ್ಳುವುದಕ್ಕಿಂತ ಇಲ್ಲಿ ಆದರೂ ಸ್ವಲ್ಪ ಗಾಳಿ ಸಿಗ್ತದೆ ಅಂತ. ಆದರೆ ಜನ ಹೀಗೆ ಈ ಥರ ವಾತಾವರಣ ಇದ್ದರೂ ಯಾಕೆ ಹೆದರ್ತಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಇನ್ನೊಂದು ಕಡೆ ಎದುರು ಯಾಕೆಂದರೆ ವಿದೇಶ ಹಾಗೂ ಮಹಾರಾಷ್ಟ್ರದಿಂದ ಬಂದವರು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವರಲ್ಲಿಂದ ಏನಾದರೂ ತಂದು ಇಲ್ಲಿ ಒಪ್ಪಿಸಿದ್ದಾರೋ ಏನೋ ಆತಂಕ ಆಗ್ತದೆ. ಅದನ್ನೆಲ್ಲ ನೋಡುವಾಗ ಜನ ಸ್ವಲ್ಪ ಆತಂಕದಲ್ಲಿ ಇದ್ದಾರೆ ಅನಿಸ್ತದೆ. ಈಗ ಇನ್ನು ಸೋಮವಾರದಿಂದ ಏನೋ 8ನೇ ತಾರೀಕಿಂದ ಎಲ್ಲ ದೇವಾಲಯಗಳು, ಮಾಲ್ಗಳು, ಇನ್ನಿತರ ಶಾಪಿಂಗ್ಗಳು ಎಲ್ಲ ಓಪನ್ ಆಗ್ತದೆ ಅಂತ ಎಲ್ಲ ಏನೋ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಮಾಹಿತಿ. ಆದರೂ ಜನಸಂಖ್ಯೆ ಹೆಚ್ಚಳ ಆಗುವುದು ನನಗಂತೂ ಭರವಸೆ ಕಾಣ್ತಾ ಇಲ್ಲ. ಸದ್ಯದಂತೂ ಮಟ್ಟಿಗೆ ಭರವಸೆ ಕಾಣ್ತಾ ಇಲ್ಲ. ಯಾಕೆಂದರೆ ನಾನು ಈ ವೃತ್ತಿಯಲ್ಲಿ ಸುಮಾರು 32 ವರ್ಷಗಳಿಂದ ದುಡಿತಿದ್ದೇನೆ, ಹಲವಾರು ಸಂಸ್ಥೆಗಳಲ್ಲಿ ದುಡಿದಿದ್ದೇನೆ. ಈಗ ಮಂಗಳೂರು ನಗರ ಸಾರಿಗೆಯಲ್ಲಿ ದುಡಿದು ಮಂಗಳೂರಲ್ಲೇ ನನ್ನ ಮನೆ. ಹಾಗೆ ನನಗೆ ಉಪಯುಕ್ತ ಮನೆಗೆ ಹತ್ತಿರದಲ್ಲಿರುವ ಬಸ್ಸಲ್ಲಿ ನಾನು ದುಡಿತಾ ಇದ್ದೇನೆ. ಆದರೂ ನನಗೆ ಅನುಕೂಲ ಆಗ್ತಾ ಇಲ್ಲ. ನನಗೆ ಅನುಕೂಲ ಆಗ್ತದೆ. ಹಾಗೆ ಇನ್ನೂ ಎಷ್ಟು ದಿನ ಅಂತ ಈ ರೀತಿ ಇರ್ಬೋದು ಅಂತ ನನಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ.